ದೌರ್ಜನ್ಯ ಹಾಗೂ ಜಾತಿ ನಿಂದನೆ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೊಳೆನರಸೀಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಖಂಡರು ಜಾತಿ ನಿಂದನೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದೇ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ಅನ್ನಕನ್ನಂಬಡಿ ಗ್ರಾಮದಲ್ಲಿ ಒಂದು ಘೋರ ಘಟನೆ ನಡೆದಿದೆ. ಏನು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಈ ಪೊಲೀಸ್ ಇಲಾಖೆ ಈ ಅನ್ಪಾರ್ಲಿಮೆಂಟರಿ ವರ್ಡನ್ನು ಉಪಯೋಗಿಸಿ ಈ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಅದನ್ನು ಖಂಡನೆಯನ್ನು ಮಾಡ್ತೀವಿ. ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು, ನೈತಿಕ ಹಕ್ಕು. ಯಾರೋ ಒಬ್ಬ ಕಿಡಿಗೇಡಿ ಗಲಾಟೆ ಮಾಡಿದ ಅಂತ ಹೇಳಿ ಅವನ ಪರವಾಗಿ ನಮ್ಮ ರಕ್ಷಣೆ ಇಲಾಖೆ ಇದೆ ಅಂತ ಹೇಳಿದರೆ ಇದು ವಿಪರ್ಯಾಸ. ಇದು ಆಗಬಾರ್ದಿತ್ತು. ಇದನ್ನು ಯಾಕೆ ಅಂತ ಹೇಳಿದರೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಮನವರಿಕೆ ಇರಬೇಕಾಗಿತ್ತು. ಇದನ್ನು ನಾವು ಖಂಡನೆ ಮಾಡ್ತೀವಿ. ಈ ಘಟನೆ ಆಗಬಾರ್ದು. ಯಾಕೆ ಅಂತ ಹೇಳಿದರೆ ನಾವು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಸಪೋರ್ಟ್ ಕೊಡ್ತಾ ಬಂದೀವಿ ನಾವು. ಉದಾಹರಣೆ, ಇಲ್ಲಿ ಸಿಗ್ನಳ್ಳಿ ಗಲಾಟೆ ಆಯಿತು. ಸಿಗ್ನಳ್ಳಿ ಗಲಾಟೆಯಲ್ಲಿ ಅಲ್ಲಿಯ ಜನರು ಪೊಲೀಸ್ನರೇ ಹೊಡೆದ್ರು. ಆಮೇಲೆ ಸಿಯನ್ನು ಬಟ್ಟೆಯನ್ನು ಹರಿದಾಕಿದೆ. ಇಂಥ ಸಂದರ್ಭದಲ್ಲಿ ಪೊಲೀಸ್ನರಿಗೆ ನೈತಿಕ ಸಪೋರ್ಟ್ ಕೊಟ್ಟವರು ನಾವು ದಲಿತ ಸಂಘರ್ಷ ಸಮಿತಿಗಳು. ನಾವು ಇಲ್ಲಿಂದ ಜಾಥಾ ಮಾಡಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಶೋಷಿತ ವರ್ಗದವರಿಗೆ ರಕ್ಷಣೆಯನ್ನು ಕೊಡಬೇಕು.